ಒಂದು ದಿಬ್ಬೆದ್ದೆ ಸಿಂಜು ಒಂಜಿ ನೂಡಲ್ಸ್ ಮನ್ಪೆರ ಇತ್ತಿನ ಬಾಜರವಾದ ದೆತ್ತೊಂದುಲ್ಲೆ ಸಿಂಜು ನಾ ನೂಡಲ್ಸ್ ಸಿಂಜು ಸರಿ ನೂಡಲ್ಸ್ ಮಕ್ಳಿಗೆ ಸಜ್ಜಿಗೆ ತಿಂದು ಮಣಿಪ್ಪಂದ ಕುಳ್ರೆ ಬೇಡಿ ನೂಡಲ್ಸ್ ಮನ್ಪೆರ ಪಿದಾರ್ದೆ ಈ ರೀತಿ ನತ್ತು ಸಜ್ಜಿಗೆ ತಿಂಡ್ರಂದು ನೂಡಲ್ಸ್ ಮನ್ಪೆರ ಪಿದಾರ್ದೆ ಕಾಂಡ ಕಾಂಡ ಇಡೀ ಕುಂಬಲ ಅತ್ತು ಇಂಚಮೂರ್ನ ಬಂಡ ವೈಕು ಗೊತ್ತುನಾ ಅವು ನೀವು ಲತ್ತನೆ ಉಪ್ಪು ಗಾರಿಗೆ ಮಾಡ್ಕೊಡತ್ತ ಐದು ಇಂಚಮೂರು ನೂಡಲ್ಸ್ ಅಡ್ಡ ಮೂರು ಇಂಚಮೂರು ಇಂಚ ಓಕೆ ತುಲ ಎಷ್ಟು ಬರ್ತದೆ ಇಂಚ ಅಡ್ಡ ಮೂರು ಇನ್ನು ಯಾವ ಮೂರ್ದು ಒಂದು ಬೀನ್ಸ್ ಹತ್ತು ಬಿದ್ದಿ ಒಂದು ಲತ್ತನೆ ಮಮ್ಮಿ ಒಂದು ಲತ್ತನಿ ಒಂದು ಲತ್ತನಿ ತಿಂದದುಲ ಇದು ಲತ್ತನಿ ಅವು ಲತ್ತ ಎಂದು ಲತ್ತನಿ ಎಂದೇ ತಿಂದದುಲೆಗೆ ಲತ್ತನ ಗೊತ್ತುಂಡ ತಿಂದದುಲೆಗೆ ಲತ್ತನೆ ಅವು ಮೂರ್ದು ಪೋಪನ ಎಣ್ಣೆ ಬೇಡ ಅಷ್ಟು ಗಾಯ್ಸ್ ನೆಂಚಿನ ತುಲೆ ಗಾಯ್ಸ್ ಬೆಳೆ ಬೆಳೆ ಗಾಯ್ಸ್ ತುಲೆ ನೆಂಚಿನ ಎಂದು ಲತ್ತನೆ ನಮ್ಮ ಬೀನ್ಸ್ ಪುಳು ಎಂಚಪ್ಪುಳು ನಿಂಚ ಬೀನ್ಸ್ ಉಪ್ಪುಡ ಬೊಕ್ಕ ಓ ಪೇಸ್ಟ್ ಒಂದು ಯಾಕಣ ಇದೀನ ಯಾರೇ ಕಾಣಿದ್ದೀನಿ ಓಕೆ ಒಂದು ಬೀನ್ಸ್ ಹತ್ತೊಂದು ಲಕ್ಷಣೆ ತುಲ ಹೀಗೆ ತಿರುಗಿಸ್ಬೇಕು ಹೀಗೆ ಕಟ ಟಕ 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 ಅಂತ ಕಟ್ ಮಾಡಬೇಕು ಆಗದಂತೆ ನೀರುಳ್ಳಿ ಮೂರು ವಿಧಾನ ಈಗ ಫಸ್ಟ್ ಚೋಲಿಯಾಗಿ ತೆಗಿಬೇಕಂತ ಈಗ ನೋಡಿ ಈ ಚೋಲಿ ಫಸ್ಟ್ ರಡ್ಡು ತುಂಡು ಮಾಡಬೇಕು ರಡ್ಡು ತುಂಡು ಮಾಡಿದ ಮೇಲೆ ಹೀಗೆ ಚೋಲಿ ತೆಗಿಬೇಕು ಇನ್ನು ನೂಡಲ್ಸ್ ನಿಂಚೋ ಕಟ್ ಮಾಡ್ಕೊಂಡು ಗೊತ್ತಿಲ್ಲ ಸ್ಟ್ರೇಟ್ ಮುಂದೆ ಕಟ್ ಮಾಡ್ತಾನ ಸಾರಿ ಗೊತ್ತಿಲ್ಲ ಮೈ ಸಾರಿ ಹೀಗೆ ಮೂರ್ಬೇಕಂತೆ ನೀರುಳ್ಳಿ ನೂಡಲ್ಸ್ಗೆ ಮುಂಚೆ ಮೂರುವ ವಿಧಾನ ಕ್ರಾಸ್ ಕ್ರಾಸ್ ಮೂರ್ಬೇಕು ಆಯ್ತಾ ಇದು ಸರಿ ಇಲ್ಲ ಬಿಸತಿ ಮೊದಲಿಗೆ ಮುಂಚೆಯನ್ನು ಬೆಚ್ಚ ಮಾಡಿದ ಎಣ್ಣೆಯಲ್ಲಿ ಹಾಕುದು ಮುಂಚೆ ಸ್ವಲ್ಪ ಬೆಚ್ಚಾದ ಮೇಲೆ ಅದಕ್ಕೆ ನೀರುಳ್ಳಿಯನ್ನು ಹಾಕುವುದಾ ತುಳುವಿನಲ್ಲಿ ಹಾಕುದಲ್ಲ ಕನ್ನಡದಲ್ಲಿ ಹಾಕುದಲ್ಲ ಈರುಳ್ಳಿಯನ್ನು ಬೆಚ್ಚ ಬೆನ್ನಿಗೆ ಓಕ ಫ್ಲಾಶ್ ಒಂದು ಗೊತ್ತಾ ಸಾರಿ ನೀರುಳ್ಳಿಯನ್ನು ಪುಡಿ ಪುಡಿ ಮಾಡಿ ಹಾಕುದು ಮತ್ತೆ ಪುಡಿ ಪುಡಿಯಾದ ನೀರುಳ್ಳಿಯನ್ನು ತೊಟ್ಟಿಗೆ ಹಾಕುದು ಈಗ ನೀರುಳ್ಳಿ ಬನಲೆಯಲ್ಲಿ ಬೆಚ್ಚಾಗ್ತಾ ಉಂಟು ನೀರುಳ್ಳಿ ಸರಿ ಬೆಚ್ಚ ಆವಡು ಆಮೇಲೆ ಮುಂಚೆ ಸ್ವಲ್ಪ ಬೆಚ್ಚ ಆವಡು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಮನಸ್ಸಿಲ್ಲ ಏನು ಸಾಧನ ಒಂದು
ಬೇಯಿಸ್ಕೊಂಡವು ಇಷ್ಟೊಂದು ಪಡ್లేదు ಫೋನ್ ಈಗ ಮೂರಿಟ್ಟಂತಹ ಟೊಮೆಟೊ ಮತ್ತೆ ಲತ್ತನೆ ಅಲ್ಲ ಅದು ಬೀನ್ಸ್ ಮತ್ತೆ ಕ್ಯಾರೆಟ್. ಬೊಕ್ಕ ಪಡ್ಲೆ ಲತ್ತನೆ ಕ್ಯಾರೆಟ್ ಬೀನ್ಸ್ ಎಲ್ಲವನ್ನು ಬೆರಕೆ ಮಾಡುದು. ಕ್ಯಾರೆಟ್ ಹಾಕ್ಬೇಕು, ಆಮೇಲೆ ಬೀನ್ಸ್ ಹಾಕ್ಬೇಕು, ಎಲ್ಲವನ್ನು ಸಜಿ ಬೆರಕಿ ಮೊರೆ ಕೊಡು. ಉಪ್ಪೇನು ಅರ್ಧಲ ಹಾರ್ದು ಉಪ್ಪು ಹಾಡು. ಆಮೇಲೆ ನೂಡಲ್ಸ್ ರುಚಿಗೆ ತಕ್ಕಷ್ಟು ಉಪ್ಪು. ಓ ಬೆಟ್ಟ ನಡುಕು ಬರ್ಲಿ ರೊಕ್ಕ ಆಯ್ತು ಮಿಚ್ಚು ಅಂತಾರೆ. ಒಂದು ತೆತ್ತಿಯನ್ನು ಬೇಗ ನನ್ಲಿ ಇಂದಿನ ನೂಡಲ್ಸ್ ಅಂಗಡಿ ಮಾಡ್ರೆ ಸ್ವಲ್ಪನೇ ಬೇಡ నూడిల్స్ అంగడి ಬೇಕುಂಟಾ ಮಂಗ ಬೀನ್ಸ್ ಬೇಯೋಡ ಮುಚ್ಚ ಅವು ಬೊಕ್ಕ ಪಡ್ಲೆ ಫಸ್ಟ್ ಅವು ಬೇಯಡ್ ಐಕ್ ಬಾಯಿ ದಿಯೋ ಇಂಕಲ ಸಿಂಚು ನೂಡಲ್ಸ್ ಮತ್ತೆ ರೆಡಿ ಆತಲ್ಲ ಮಂತೊಂದಿಲ್ಲ ಏನ್ ಮಂತಿನಿಕ್ ಚೂರು ಅಂಚಿಂಚು ಮಂತದ್ದು ದಾದನ ಮಂತೊಂದಿಲ್ಲ ಯಾನೆ ಮಂತಿ ಇಂಕಲ ಸಿಂಚು ಏಮಂತಿದ್ದೀನಿ ನೂಡಲ್ಸ್ ಬೊಂಬೈದ ನೂಡಲ್ಸ್ ಬೊಂಬೈದ ನೂಡಲ್ಸ್ ಸರಿ ಬಿಡ್ಕೋ ಸರಿ ಬೇಯ್ತದು ಪೋಡು ఆయన ಫಸ್ಟಿಗೆ ಬೇಯ್ಪದಿ ಹೊಡು ನೂಡಲ್ಸ್ನ ಐದು ಒಕ್ಕ ನೂಡಲ್ಸ್ನ ನೈಕ್ ಮಾಡೋಡು ಒಕ್ಕ ತುಣ್ಣು ಮಾಡ್ತಿಲ್ಲ ಮನೆಯಲ್ಲಿ ಸಜ್ಜಿಗೆ ಉಂಟು ಅದಂಚಿನಿ ಸಜ್ಜಿಗೆ ಬಾಯಿ ಮುಚ್ಚಿಲೆ ಸಜ್ಜಿಗೆ ಮುಚ್ಚಿ ಅದಕ್ಕೆ ಸಜ್ಜಿಗೆ ಕಮ್ಮಿ ಆಗ್ತೀನಿ ಸಾಸ್ ಪಾಡಂದಲ್ಲೇ ರೋಸ್ ಸಾಸ್ ಸಾಸ್ ಪಾಡೋಡು ಚೂರು ಕಮ್ಮೆನಾಗಿ ಪಾಡ್ಲಿ ನಾವು ಕಲ್ಲಲ್ಲಿ ಪೂರ ಒಟ್ಟಿಗೆ ಪಾಡ್ಲಿ ಸಾಸ್ ಗ್ರೀನ್ ಚಿಲ್ಲಿ ಪಾಡ್ಲಿ ಚೂರು ಜಾಸ್ತಿ ಪಾಡೋದು ಫಸ್ಟ್ ಒಂದು ಪಾಡು ಇಲ್ಲಂತ ಆಯ್ತು ಜಾಸ್ತಿ ಗ್ರೀನ್ ಚಿಲ್ಲಿ ಅವು ಹಾಕಿ ಚೂರು ಕಾದು ಮತ್ತು ಟೇಸ್ಟ್ ಬರೋದು ಮಸ್ತ್ ಪಾಡ್ಲಿ ಟೇಸ್ಟ್ ಬರೋದು ಗ್ರೀನ್ ಚಿಲ್ಲಿ ಒಂದು ಟೊಮೆಟೊ ಸಾಸ್ ಪಾಡ್ಯಾರ ಒಂದು ರೆಡ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಕರೆಕ್ಟ್ ಒಂಚು ಮಸಾಲೆ ಇತ್ತು ಒಂಚು ಸ್ಪೆಷಲ್ ಮಸಾಲೆ ಅಲ್ಲ ನಂಗೆ ಮಸಾಲ ಸ್ಪೆಷಲ್ ಮಸಾಲ ಅದು ಮಂಜಾಗ ರೆಕಾರ್ಡ್ ಸೋಯಾಬೀನ್ ಮಸಾಲ ಪೆಪ್ಪರ್ ದೊಡ್ಡದು ಎಗ್ಗೆದು ಒಂಜಿ ಬನ್ನಿ ನಮ್ಮ ನೂಡಲ್ಸ್ ರೆಡಿ ಆಗಿ ನೂಡಲ್ಸ್
ರೆಡಿ हाँ? ನೂಡಲ್ಸ್ ಸಾಂಡ್ ರೆಡಿ ಚೂರು ಖಾರ ಆತು ಅಲ್ಲ ಖುಷಿ ಆಯ್ತು ಖಾರ ಯಾರ ಪೆಪ್ಪರ್ ದೊರ್ತೀನಿ ಪಿರ बोले ಬಾರ್ ಶೋಕ್ ಆತನು ಅಂಚಾದ ಸಿಂಚು ಒಂದೇ ತಂದಾಲು ಮೊಲ್ಲ ಖಾರ ಖಾರ ಬಂದು ಬಟ್ಟಲ್ನೇ ಬತ್ತಂದಾಲು ವಿಡಿಯೋ ಇಷ್ಟ ನಾ ಲೈಕ್ ಮಾಡಿದ್ರೆ ಶೇರ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಬಾಯ್